ಶ್ರೀ ತರಳಬಾಳು ಜಗದ್ಗುರು ಶಾಖಾ ಮಠದ ಸಹಮತ ವೇದಿಕೆ ವತಿಯಿಂದ ಮತ್ತೆ ಕಲ್ಯಾಣ ಎನ್ನುವ ಅಭಿಯಾನ ರಾಜ್ಯ ವ್ಯಾಪ್ತಿ ನಡೆಯುತ್ತಿದ್ದು ಮಂಗಳೂರಿನಲ್ಲಿ ಆಗಸ್ಟ್ 3ರಂದು ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮುಕ್ತ ಸಂವಾದ ಕಾರ್ಯಕ್ರಮವೂ ನಡೆಯಿತು. ಸಂವಾದ ಕಾರ್ಯಕ್ರಮದ ಹೈಲೈಟ್ಸ್ ಇಲ್ಲಿದೆ ನೋಡಿ. ಶ್ರೀ ತರಳಬಾಳು ಜಗದ್ಗುರು ಶಾಖಾ ಮಠದ ಸಹಮತ ವೇದಿಕೆ ವತಿಯಿಂದ 12ನೇ ಶತಮಾನದ ಶರಣ ಚಳವಳಿಯ ಅರಿವಿನ ಮಾರ್ಗವನ್ನು ಮತ್ತೆ ಕಂಡುಕೊಳ್ಳುವ ಉದ್ದೇಶದಿಂದ ಮತ್ತೆ ಕಲ್ಯಾಣ ಎನ್ನುವ ಆಂದೋಲನವನ್ನು ರಾಜ್ಯ ವ್ಯಾಪ್ತಿ ನಡೆಸಲಾಗುತ್ತಿದ್ದು, ಮತ್ತೆ ಕಲ್ಯಾಣ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಆಗಸ್ಟ್ 3ರಂದು ಮಂಗಳೂರಿನ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು. ಸಾಣೆಹಳ್ಳಿ ಶ್ರೀ ತರಳಬಾಳು ಜಗದ್ಗುರು ಶಾಖಾ ಮಠದ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮುಕ್ತ ಸಂವಾದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ನಾಗತಿಹಳ್ಳಿ ಚಂದ್ರಶೇಖರ್ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು, ನೈತಿಕತೆಯೂ ಇಲ್ಲದ ದೈಹಿಕ ಅಭಿವೃದ್ಧಿಯು ಕೊಬ್ಬಿದ ಹೋರಿಯಂತಾಗುತ್ತದೆ. ಯಾರೋ ಮಾರಿ ಹಬ್ಬ ಮಾಡ್ತಾರೆ. ಬೌದ್ಧಿಕ ಅಭಿವೃದ್ಧಿಯು ನರಿಬುದ್ಧಿಯನ್ನು ಬೆಳೆಸುತ್ತದೆ. ಅವರು ಸಮಾಜಕ್ಕೆ ಅನಿಷ್ಟರಾಗ್ತಾರೆ. ಅದಕ್ಕಾಗಿ ಶಾಲಾ ಶಿಕ್ಷಣದಲ್ಲಿ ನೈತಿಕತೆ ಅತ್ಯಗತ್ಯ. ಇಲ್ಲದಿದ್ದರೆ ಓದು ಭೋಗದ ಜೀವನಕ್ಕೆ ಸೀಮಿತವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಶಾಲಾ ಕಾಲೇಜುಗಳಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ನಿಮಗೆ ಅನೇಕ ರೀತಿಯ ವ್ಯಾಯಾಮಗಳನ್ನು ಕೊಡ್ತಾರೆ. ಅಂದರೆ ಮನುಷ್ಯ ದೈಹಿಕವಾಗಿ ಸಬಲನಾಗಬೇಕು. ಹಾಗಾದರೆ ನಾವು ದೈಹಿಕವಾಗಿ ದಷ್ಟಪುಷ್ಟರಾದರೆ ಸಾಕೆ? ಖಂಡಿತ ಸಾಲದು. ಬರೀ ಅಷ್ಟಕ್ಕೆ ನಮ್ಮ ಬೆಳವಣಿಗೆ ನಿಲ್ತು ಅಂತಂದರೆ ನಾವು ಕೊಬ್ಬಿದ ಕೋಣಗಳಾಗ್ಬೋದು. ಕೊಬ್ಬಿದ ಕೋಣ ಆದಾಗ ಈ ಕಡೆ ಮಾರಿ ಜಾತ್ರೆ ಮಾಡ್ತಾರೋ ಹೇಗೋ ಗೊತ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ಮಾರಿ ಹಬ್ಬ ಅಂತ ಮಾಡ್ತಾರೆ. ಆ ಮಾರಿ ಹಬ್ಬದಲ್ಲಿ ಬಲಿ ಕೊಡೋದು ಯಾವುದು ಅಂದರೆ ಕೊಬ್ಬಿದ ಕೋಣವನ್ನು. ನಾಳೆ ನಮ್ಮ ಸ್ಥಿತಿಯೂ ಹಾಗೆ ಆದೀತು. ಅಲ್ಲದೆ ಕಲಿತವರೇ ಕಿವಿ ಕಚ್ಚುವ ಕೆಲಸ ಮಾಡ್ತಿದ್ದಾರೆ. ಯುವ ಪೀಳಿಗೆಯ ಒಳ ತುಡಿತವನ್ನು ಅರ್ಥೈಸಿ ಸ್ಫೂರ್ತಿ ತುಂಬಬೇಕು. ಬಸವಣ್ಣನವರು 12ನೇ ಶತಮಾನದಲ್ಲೇ ಈ ಕೆಲಸ ಮಾಡಿದ್ದಾರೆ ಎಂದು ಹೇಳಿದ್ರು. ನಾವು ಓದೋದು ಯಾತಕ್ಕೆ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಿದರೆ, ಉದ್ಯೋಗ ಪಡೀಲಿಕ್ಕೆ, ಉದ್ಯೋಗದ ಮೂಲಕ ಹಣ ಸಂಪಾದನೆ ಮಾಡಲಿಕ್ಕೆ, ಹಣದ ಮೂಲಕ ಭೋಗ ಜೀವನವನ್ನು ನಡೆಸಲಿಕ್ಕೆ. ಇಷ್ಟೇ ನಮ್ಮ ಉತ್ತರ. ಆದರೆ 12ನೇ ಶತಮಾನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಬಹಳ ಸ್ಪಷ್ಟವಾದಂಥ ಒಂದು ಮಾತನ್ನು ಹೇಳ್ತಾರೆ. ಓದುವುದು ಕಿವಿಯನ್ನು ಊದುವುದಕ್ಕೇನೋ ಅಯ್ಯ, ಓದೋ ಚಾಡಿ ಹೇಳೋಕ್ಕೇನಪ್ಪ. ಬಹುಶಃ ಓದೋರು ಕಿವಿ ಕಚ್ಚಿದಷ್ಟು ಬೇರೆಯವ್ರು ಕಚ್ಚೋದಿಲ್ಲ ಅಂತ ಕಾಣುತ್ತೆ. ಅದನ್ನು ನೋಡಿ 12ನೇ ಶತಮಾನದಲ್ಲಿ ಅವರು ಚಿಂತನೆ ಮಾಡಿ, ಓದೋದು ಚಾಡಿ ಹೇಳೋಕ್ಕಲ್ಲಪ್ಪ, ನಿನ್ನನ್ನು ನೀನು ದೊಡ್ಡವನಾಗಿ ಮಾಡಿಕೊಳ್ಳಿಕ್ಕೆ, ನಿನ್ನ ಅಂತರಂಗವನ್ನು ತಿದ್ದುಕೊಳ್ಳಿಕ್ಕೆ, ಮುಕ್ತಿಯನ್ನು ಪಡೀಲಿಕ್ಕೆ ಅಂತ ಹೇಳ್ತಾರೆ. ಬಳಿಕ ಮಾತನಾಡಿದ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಸಮಾಜದಲ್ಲಿ ಇಂದು ಅಧಿಕ ಲೋಭ, ದಿಕ್ಕಿಲ್ಲದ ವೇಗ, ಕಿತ್ತುಕೊಳ್ಳುವ ಸ್ವಾರ್ಥ, ವಿಶ್ವಾಸವಿಲ್ಲದ ಸಿನಿಕತನ ಹೆಚ್ಚಾಗಿದೆ. ಹಣ ಮತ್ತು ಕೀರ್ತಿಯೇ ಪ್ರಮುಖವಾಗಿದೆ. ಇವೆಲ್ಲವನ್ನು ಗುಡಿಸಿ ಸ್ವಚ್ಛಗೊಳಿಸಲು ಮತ್ತೆ ಕಲ್ಯಾಣವಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಮತ್ತೆ ಕಲ್ಯಾಣದಲ್ಲಿ 2 ಪದಗಳಿವೆ. ಒಂದು ಮತ್ತೆ, ಇನ್ನೊಂದು ಕಲ್ಯಾಣ. ಆ ಮತ್ತೆ ಅನ್ನುವ ಮಾತೆ, ಆ ರಿಪಿಟೇಷನ್, ಪುನರಾವರ್ತನೆ ಅನ್ನೋ ಮಾತೆ ಬಹಳ ಮೌಲಿಕವಾದ್ದು, ಕಲ್ಯಾಣದಷ್ಟೇ ಮೌಲಿಕವಾದ್ದು. ಸಮಾಜ ಯಾವಾಗ ಸ್ಥಾಗಿತ್ಯವನ್ನು ಹೊಂದುತ್ತೋ ಆಗೆಲ್ಲ ಒಂದು ನೈರಂತರ್ಯ ಬೇಕಾಗ್ತದೆ. ಮತ್ತೆ ಮತ್ತೆ ಆ ಕಸವನ್ನು ಗುಡಿಸುವ, ಸ್ವಚ್ಛಗೊಳಿಸುವ ಕೆಲಸ. ಇದು 12ನೇ ಶತಮಾನದಲ್ಲಿ ಆಯಿತು. ಆದರೆ ಈ ಆಶಯವನ್ನು ಇಂದಿಗೆ ಅನ್ವಯಿಸಿಕೊಂಡು, ಪರಿಷ್ಕರಿಸಿಕೊಂಡು, ಇಂದಿಗೆ ಅಗತ್ಯವಾದದ್ದನ್ನು ಅಲ್ಲಿಂದ ಹೀರಿಕೊಂಡು ಮತ್ತೆ ಕಲ್ಯಾಣವನ್ನು ಮಾಡಬೇಕಾದ್ದು ಪ್ರತಿ ಶತಮಾನದ, ಪ್ರತಿ ಕಾಲಘಟ್ಟದ, ಪ್ರತಿ ಸಮುದಾಯದ ಜರೂರು, ಅಗತ್ಯ ಅಂತ ನನ್ನ ಭಾವನೆ.
ಅಲ್ಲದೆ ಇತರ ಜಾತಿ ಧರ್ಮದವರನ್ನು ಅರಿತು ಸ್ಪಂದಿಸಿ ಪ್ರೀತಿ ವಿಶ್ವಾಸ ಸಹಬಾಳ್ವೆಯಿಂದ ಬದುಕಿದಾಗ ಮಾತ್ರ ಸಮಾಜ ಬೆಳೆಯಲು ಸಾಧ್ಯ. ಧರ್ಮ ಮನೆಗೆ ಸೀಮಿತವಾಗಿ ಸಮಾಜಕ್ಕೆ ಪ್ರಜಾಪ್ರಭುತ್ವವೇ ಧರ್ಮ, ಸಂವಿಧಾನವೇ ಗ್ರಂಥವಾಗಬೇಕು ಎಂದು ಹೇಳಿದರು. ಬಳಿಕ ಡಾಕ್ಟರ್ ಸತ್ಯನಾರಾಯಣ ಮಲ್ಲಿಪಟ್ಟರ ನಿರ್ವಹಣೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳ ಅನೇಕ ಪ್ರಶ್ನೆಗಳಿಗೆ ನಾಗತಿಹಳ್ಳಿ ಚಂದ್ರಶೇಖರ್ ಹಾಗೂ ಪಂಡಿತಾರಾಧ್ಯ ಸ್ವಾಮೀಜಿ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆಎಸ್ ಜಯಪ್ಪ, ಎಚ್ಎಂ ಸೋಮಶೇಖರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಆದಿತ್ಯರಾವ್, ವಿ4 ನ್ಯೂಸ್ 24/7 ಮಂಗಳೂರು.